ಗಣೇಶೋತ್ಸವದ ಪ್ರಯುಕ್ತ ಶಿರಗಡ್ಡಿನಲ್ಲಿ ಸಾರ್ವಜನಿಕ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡಿದರು. ಸುಮಾರು 40 ವರ್ಷಗಳಿಂದ ಸಾರ್ವಜನಿಕರು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದು, ಎಂದಿನಂತೆ ಈ ವರ್ಷವೂ ಗಣೇಶೋತ್ಸವ ಹಬ್ಬವನ್ನು ಆಚರಿಸಿದರು. ವಿದ್ಯಾಗಣಪತಿ ಗುರುವಿನೇನಪಾಳ್ಯ ಮದ್ಗಿರಿ ರಸ್ತೆ ಶಿರಾಗೇಟಿನ ಈ ಒಂದು ಗಣಪತಿಯು 40 ವರ್ಷಗಳಿಂದ ಸತತವಾಗಿ ಇಲ್ಲಿ ವಿಜೃಂಭಣೆಯಿಂದ ಈ ಒಂದು ಆಚರಣೆಯನ್ನು ನಾವು ಪ್ರಾರಂಭಿಸ್ಕೊಂಡು ಬರ್ತಾ ಇದ್ದೀವಿ. ಭಾಳ ಉತ್ಸಾಹಕರಾಗಿ ಎಲ್ಲ ಕಾರ್ಯಕರ್ತರುಗಳು ಇದೇ ಸಲ ಬಂದು ನಮಗೆ ಹೆಲ್ಪನ್ನು ಮಾಡ್ತಾರೆ, ಸಹಾಯನ ಮಾಡ್ತಾರೆ. ಕೊನೆವರೆಗೂ ವಿಸರ್ಜನೆ ಮಾಡೋವರೆಗೂ ನಮ್ಮ ಸಹಪಾಠಿಗಳಾಗಿ ಬಂದು ಎಲ್ಲರಿಗೂ ಹೆಲ್ಪ್ ಮಾಡಿಕೊಂಡು ಅವರು ಒಂದು ಇಲ್ಲಿರತಕ್ಕಂಥ ಜನತೆಗೆಲ್ಲ ಒಂದು ಒಳ್ಳೆಯದಾಗ್ತಾ ಇದೆ. ಹಾಗಾಗಿ ಈ ಒಂದು ಶುಭ ವಾರ್ತೆಯನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಯುವಕ ಸಂಘದಿಂದ ವತಿಯಿಂದ ಶ್ರೀ ವಿದ್ಯಾಗಣಪತಿ ಯುವಕ ಸಂಘದ ವತಿಯಿಂದ ಎಲ್ಲರಿಗೂ ಗಣಪತಿ ಹಬ್ಬದ ಹಾಗೂ ಗೌರಿ ಹಬ್ಬದ ಶುಭಾಶಯಗಳು. ನಾವು 40 ವರ್ಷಗಳಿಂದ ಸತತವಾಗಿ ಗಣಪತಿ ಲಿಂಗ ಮತ್ತು ಇಲ್ಲಿ ಎಲ್ಲರಿಗೂ ವರ ಕೊಡ್ತಾ ಬರ್ತಾ ಇರುವಂಥ ನಮ್ಮ ಗಣಪತಿ ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ